ಪಲ್ಲವಿ ಫ್ರೆಂಡ್ಸ್ ಕಾರ್ಕಳ ಇದರ ವತಿಯಿಂದ ಪುರುಷ ಹಾಗೂ ಮಹಿಳೆಯರ ಹಗ್ಗ ಜಗ್ಗಾಟ ಸ್ಪರ್ಧೆ ಭಾನುವಾರ ನಡೆಯಿತು. ಜಿಲ್ಲಾ ಕ್ಷತ್ರಿಯ ಮರಾಠಿ ಪರಿಷತ್ ಅಧ್ಯಕ್ಷ ಪ್ರಕಾಶ್ ರಾವ್ ಹಾಗೂ ಕೀರ್ತನ್ ಕುಮಾರ್ ಲಾಡಾ ಡಿಜಿಎಂ ಹಾಗೂ ಅಧ್ಯಕ್ಷರು ಕ್ಷತ್ರಿಯ ಮರಾಠಿ ಸಂಘ ಬೆಂಗಳೂರು, ಉಡುಪಿ ಜಿಲ್ಲೆ ಕಾರ್ಕಳ ಜಯಂತ ಭಂಡಾರಿ ಜೆಕೆ ಇಂಟರ್ನ್ಯಾಷನಲ್ ಕಾರ್ಕಳ, ರಾಮಚಂದ್ರ ನಾಯಕ್ ಆದಿಶಕ್ತಿ ಡೆಕೋರೇಟರ್ ಮುನಿಯಾಲು, ಶ್ರೀಮತಿ ಶೈಲಜಾ ಉಪಾಧ್ಯಾಯ ಮೆಕ್ಲಾಜ ಗುತ್ತು, ಕಾಳಿಕಂಬ, ಹರೀಶ್ ರಾವ್ ಮಾಲಕರು, ಅತಿಥಿ ಕೆಟರರ್ಸ್ ಯಜ್ಞೇಂದ್ರ, ಅರುಣ್ ಸೌನ್ಸ್, ನವೀನ್ ರಾವ್, ಪೃಥ್ವಿ ಕನ್ವೆನ್ಸ್, ಸುರೇಶ್ ಕೆ ಪಲ್ಲವಿ ಡೆಕೋರೇಟರ್ಸ್ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಕಾರ್ಕಳ ಇದರ 10ನೇ ವರ್ಷದ ದಶಮಾನೋತ್ಸವದ ಅಂಗವಾಗಿ ಇವತ್ತು ಪುರುಷರಿಗೆ ಮತ್ತು ಮಹಿಳೆಯರಿಗೆ ಹಗ್ಗ ಜಗ್ಗಾಟ ಟ್ರೋಫಿಯನ್ನು 2020 ಅಂತ ಇವತ್ತು ಕಾಳಿಕಾಂಬ ದೇವಸ್ಥಾನದ ಬಳಿ ಇರುವ ಜ್ಯೋತಿ ಮೈದಾನದಲ್ಲಿ ಆಯೋಜಿಸಿದ್ದಾರೆ. ಸುಮಾರು 22 ತಂಡಗಳು ಈ ಹಗ್ಗ ಜಗ್ಗಾಟದಲ್ಲಿ ಪಾಲ್ಗೊಂಡಿದ್ದರು. ಈ ಭಾಗದ ಹಿರಿಯರು ಕೃಷಿಕರಾಗಿರ್ತಕ್ಕಂಥ ಶ್ರೀ ಕುರುಮಿಲಾ ಪೂಜಾರಿ ಅವರು ಇದನ್ನು ಉದ್ಘಾಟನೆಯನ್ನು ಮಾಡಿದ್ದಾರೆ. ಇದರಲ್ಲಿ ಬರುವಂತಹ ಯಾವುದು ಮೊತ್ತಗಳು ಇದೆ ಅದು ಬಡವರ ಅನಾರೋಗ್ಯದಲ್ಲಿದ್ದವರಿಗೂ